ಪುತ್ತೂರು ತಾಲೂಕಿನ ಕೊಲ್ತಿಗೆ ಗ್ರಾಮದ ಮಣಿಕರ ಶಾಲೆಯಲ್ಲಿ ತರಗತಿ ಕೊಠಡಿ ಸಹಿತ ಮೂಲಭೂತ ಸೌಕರ್ಯದ ಕೊರತೆಯಿಂದಾಗಿ ವಿದ್ಯಾರ್ಥಿಗಳು ಮತ್ತು ಪೋಷಕರು ಪ್ರತಿಭಟನೆಯನ್ನ ನಡೆಸಿದ್ದು, ಇದೀಗ ಪೋಷಕರ ಪ್ರತಿಭಟನೆಗೆ ತಾತ್ಕಾಲಿಕ ಪರಿಹಾರ ಸಿಕ್ಕಿದಂತಾಗಿದೆ. ಶಿಕ್ಷಣಾಧಿಕಾರಿ ಲೋಕೇಶ್ ಅವರು ಶಾಲೆಗೆ ಭೇಟಿ ನೀಡಿ ಪೋಷಕರೊಂದಿಗೆ ಮಾತುಕತೆಯನ್ನ ನಡೆಸಿ ಮೂಲಭೂತ ಸೌಕರ್ಯ ಶೀಘ್ರದಲ್ಲೇ ಕಲ್ಪಿಸಲಾಗುವುದೆಂದು ಭರವಸೆಯನ್ನ ನೀಡಿದ ಬಳಿಕ ಪೋಷಕರು ಮಕ್ಕಳನ್ನ ಶಾಲೆಗೆ ಕಳಿಸುವ ನಿರ್ಧಾರವನ್ನ ಕೈಗೊಂಡಿದ್ದಾರೆ. ಇಲ್ಲಿ ತಾತ್ಕಾಲಿಕವಾಗಿ ಉದ್ಭವಿಸಿದಂಥ ಒಂದು ಸಮಸ್ಯೆಗೆ ಪರಿಹಾರನ ನಾವು ಕಂಡುಕೊಂಡಿದ್ದೇವೆ. ಈ ಪರಿಹಾರನ ಕಂಡುಕೊಳ್ಳಲಿಕ್ಕೆ ನಮಗೆ ಸಹಕಾರ ನೀಡಿದಂಥವರು ನಮ್ಮ ಗ್ರಾಮ ಪಂಚಾಯತ್ನ ಸ್ಥಳೀಯ ಸರ್ಕಾರ ಗ್ರಾಮ ಪಂಚಾಯತ್ನ ಸದಸ್ಯರು ಕೂಡ ಈ ಸಂದರ್ಭದಲ್ಲಿ ಹಾಜರಿದ್ದಾರೆ. ಹಾಗೆ CSE ಸಮಿತಿಯ ಅಧ್ಯಕ್ಷರು ಕೂಡ ಈ ಸಭೆಯಲ್ಲಿ ಹಾಜರಿದ್ದು, ಮತ್ತು STMC ಅವರು ಒಳ್ಳೆಯ ರೀತಿಯಲ್ಲಿ ಸ್ಪಂದನೆ ಮಾಡೋ ಮೂಲಕ ನಾವು ಹೇಳಿದಂಥ ಕೆಲವೆಲ್ಲ ವಿಷಯಗಳನ್ನು ನಾವೆಲ್ಲ ಒಟ್ಟಾಗಿ ಚರ್ಚೆ ಮಾಡೋ ಮೂಲಕ ಸಮಸ್ಯೆಗೆ ಪರಿಹಾರ. ಸಮಸ್ಯೆ ಅಂತ ಹೇಳಿದ್ರೆ ಇಲ್ಲಿವರೆಗಿದ್ದದ್ದು ಸಮಸ್ಯೆ ಅಂತ ಹೇಳಿದ್ರೆ ಇಲ್ಲಿ ಇದ್ದಂಥ 7 ಕೊಠಡಿಗಳು ತುಂಬ ಅಪಾಯದ ಸ್ಥಿತಿಯಲ್ಲಿದ್ದಂಥ 7 ಕೊಠಡಿಗಳು. 7 ಕೊಠಡಿಗಳಲ್ಲಿ 4 ಕೊಠಡಿಗಳು ಈಗಾಗಲೇ ತುಂಬ ದುಸ್ಥಿತಿಯಲ್ಲಿವೆ. ಅದನ್ನು ಕೂಡ ಈಗ ಡೆಮೊಲೇಷನ್ ಮಾಡುವ ಹಂತದಲ್ಲಿ ಈಗಾಗಲೇ ಅನುಮತಿ ಆಗಿದೆ. ಅದೇ ರೀತಿ 3 ಕೊಠಡಿಗಳು ಈಗಾಗಲೇ ಡೆಮೊಲೇಷನ್ ಆಗಿದೆ. ಯಾಕೆಂದರೆ ತೀರಾ ಅಪಾಯದ ಸ್ಥಿತಿಯಲ್ಲಿದ್ದು ಮಕ್ಕಳಿಗೆ ಅಪಾಯದಿಂದ ಪಾರು ಮಾಡಬೇಕನ್ನೋ ಉದ್ದೇಶಕ್ಕೆ ತರಗತಿ ಕೋಣೆಯಲ್ಲಿ ಪಾಠ ಮಾಡಲಿಕ್ಕೆ ಅಲ್ಲಿ ಸಾಧ್ಯತೆ ಇರಲಿಲ್ಲ. ಆ ದೃಷ್ಟಿಯಲ್ಲಿ ಅದು ಡೆಮೊಲೇಷನ್ ಆಗಿದೆ. ಈ ಎಲ್ಲ ಸಮಸ್ಯೆಯಿಂದಾಗಿ ಏನಾಯಿತು, ಮಕ್ಕಳಿಗೆ ತರಗತಿ ಕೋಣೆಗಳ ಲಭ್ಯತೆ ಕಡಿಮೆ. ಈ ಒಂದು ಉದ್ದೇಶಕ್ಕೆ ಇಲಾಖೆಯಿಂದ ಸ್ಪಂದನೆ ಸಿಗಲಿಲ್ಲ, ನಮಗೆ ಯಾವುದೇ ಸೌಲಭ್ಯಗಳ ಮೂಲಭೂತ ಸೌಲಭ್ಯ ಸಿಗಲಿಲ್ಲ ಮಕ್ಕಳಿಗೆ ಅಂತೇಳಿ ಕಮಿಟಿಯವರು STMC ಅವರು ಕಳೆದ 5 ದಿನಗಳಿಂದ ವಿದ್ಯಾರ್ಥಿಗಳನ್ನು ಶಾಲೆಗೆ ಕಳಿಸುತ್ತಿರಲಿಲ್ಲ. ಶಾಲೆಗೆ ಕಳಿಸೋದು ಬೇಡ ಅಂತೇಳಿ ಅವರು ತೀರ್ಮಾನ ಮಾಡಿ ಅವರು ಇಲ್ಲಿವರೆಗೆ ಇದ್ದರು. ಆದರೆ ಇವತ್ತಿನ ಒಂದು ಸಂದರ್ಭದಲ್ಲಿ ನಾವು ಅವರೆಲ್ಲ ಒಟ್ಟಾಗಿ ಚರ್ಚೆ ಮಾಡಿ ಅದಕ್ಕೊಂದು ಪರಿಹಾರ ಮಾಡಿಕೊಂಡಿದ್ದೇವೆ.